ಇಂದಿನ ಗಡಿಬಿಡಿ ಜೀವನದಲ್ಲಿ ಪ್ರತಿಯೊಬ್ಬರು ವೇಗವಾಗಿ ಕೆಲಸ ಮಾಡಲು ಬಯಸುತ್ತಾರೆ. ಅಡುಗೆ ಮಾಡಬೇಕೆಂದರೂ ಅಡುಗೆ ಮನೆಯಲ್ಲಿ ತ್ವರಿತವಾಗಿ ಬೇಯಲು ಜನರು ಮೈಕ್ರೋವೇವ್ಗಳನ್ನು ಬಳಸುತ್ತಾರೆ. ಆದರೆ ಆಹಾರವನ್ನು ಮತ್ತೆ ಬಿಸಿ ಮಾಡಲು ಮೈಕ್ರೋವೇವ್ ಬಳಸಲೇಬಾರದು. ಯಾಕೆ, ಏನಾಗುತ್ತೆ, ಬನ್ನಿ ಆ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಕಿಚನ್ನಲ್ಲಿರುವ ಮೈಕ್ರೋವೇವನ್ನು ಹೆಚ್ಚಾಗಿ ಆಹಾರವನ್ನು ಮರುಬಿಸಿ ಮಾಡಲು ಉಪಯೋಗಿಸುತ್ತಾರೆ. ಆದರೆ ಇತ್ತೀಚಿನ ಸಂಶೋಧನೆಯ ಪ್ರಕಾರ ಮೈಕ್ರೋವೇವ್ನಲ್ಲಿ ಮರುಬಿಸಿ ಮಾಡಿದ ಆಹಾರವು ಆರೋಗ್ಯದ ಮೇಲೆ ಹಾನಿಕಾರಕ ಪರಿಣಾಮವನ್ನು ಬೀರುತ್ತದೆ ಎಂದು ಸಾಬೀತಾಗಿದೆ. ಮೈಕ್ರೋವೇವ್ ಆಹಾರದಲ್ಲಿನ ಜೀವಸತ್ವಗಳು, ಖನಿಜಗಳಂತಹ ಅಗತ್ಯ ಪೋಷಕಾಂಶಗಳನ್ನು ನಷ್ಟ ಮಾಡುತ್ತದೆ. ಆದ್ದರಿಂದ ಮೈಕ್ರೋವೇವ್ನಲ್ಲಿ ನಿಮಗೆ ಆಹಾರವೇನೋ ಬಿಸಿಯಾಗುತ್ತದೆ, ಆದರೆ ಪೌಷ್ಟಿಕಾಂಶಗಳು ಸಿಗುವುದಿಲ್ಲ. ನೆನಪಿಡಿ ಸ್ನೇಹಿತರೆ, ದಿನನಿತ್ಯವೂ ಮೈಕ್ರೋವೇವ್ ಆಹಾರ ಸೇವಿಸುವುದರಿಂದ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಮೈಕ್ರೋವೇವ್ನಲ್ಲಿ ತರಕಾರಿಗಳನ್ನು ಹಾಕಿದಾಗ ಅಗತ್ಯವಾದ ಖನಿಜಗಳು ಸ್ವತಂತ್ರ ರಾಡಿಕಲ್ಗಳಾಗಿ ಪರಿವರ್ತನೆಗೊಳ್ಳುತ್ತದೆ. ಇದು ದೇಹದಲ್ಲಿ ಕ್ಯಾನ್ಸರ್ ಚಟುವಟಿಕೆಗೆ ಕಾರಣವಾಗಬಹುದು. ನಿಯಮಿತವಾಗಿ ಮೈಕ್ರೋವೇವ್ ಓವನ್ನಲ್ಲಿ ತಯಾರಿಸಿದ ಆಹಾರವನ್ನು ಸೇವಿಸುವುದರಿಂದ ದೀರ್ಘಕಾಲೀನ ಶಾಶ್ವತ ಮೆದುಳಿನ ಹಾನಿ ಉಂಟಾಗುತ್ತದೆ. ಅಲ್ಲದೆ ಇಂತಹ ಆಹಾರ ವಸ್ತುಗಳಿಂದ ಪುರುಷ ಮತ್ತು ಸ್ತ್ರೀ ಹಾರ್ಮೋನುಗಳ ಬೆಳವಣಿಗೆ ಕಡಿಮೆ ಆಗುತ್ತದೆ ಮತ್ತು ತೊಂದರೆಗೊಳಗಾಗುತ್ತದೆ. ಶುಭ ದಿನ ಗೆಳೆಯರೇ.